ಟಿವಿಎಸ್ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟ ಸೇವೆ ಹಾಗೂ ಬಿಡಿ ಭಾಗಗಳ ಮಾರಾಟ ಸಂಸ್ಥೆಯಾಗಿರುವ ಸೋನಾ ಟಿವಿಎಸ್ನ ನೂತನ ಶೋರೂಮ್ ತೊಕ್ಕುಟುವಿನಲ್ಲಿ ಸೋಮವಾರ ಬೆಳಿಗ್ಗೆ ಲೋಕಾರ್ಪಣೆಗೊಂಡಿತು. ಸಾಯಿರಾಧ ಗ್ರೂಪಿನ ವ್ಯವಸ್ಥಾಪಕ ನಿರ್ದೇಶಕ ಮನೋಹರ್ ಎಸ್ ಶೆಟ್ಟಿ ನೂತನ ಶೋರೂಮ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ವ್ಯವಹಾರ ಕ್ಷೇತ್ರದಲ್ಲಿ ಯಶಸ್ಸು ಗಳಿಸಬೇಕಾದರೆ ತಾಳ್ಮೆ ಅಗತ್ಯ. ವಾಹನದ ಮಾರಾಟದ ಜೊತೆಗೆ ಗ್ರಾಹಕರಿಗೆ ಉತ್ತಮ ಸೇವೆಯನ್ನ ನಿರಂತರ ನೀಡಿದಾಗ ವ್ಯವಹಾರವು ಯಶಸ್ಸಿನತ್ತ ಸಾಗುತ್ತದೆ ಎಂದರು. ಎಲ್ಲಿ ಅಂಗಡಿ ಆಂಡಲ ಬಾರಿ ಪೊರ್ಲುಡ್ ಮಾಲ್ದಾರ್ ಬಾರಿ ಶೋ ಕೊಡ್ದಿ ಒಂದರ್ ಇನ್ನ ವೆಹಿಕಲ್ಸ್ ಬಾರಿ ಎಡ್ ಡಿಸ್ಪ್ಲೇ ಮಾಲ್ದಾರ್ ಕೂಡ ಮೂಲ ಪನ್ಪ ಎಂಕುಲು ಸೇಲ್ ಮಲ್ಪನ ಮಲ್ಲ ವಿಷಯ ನಂಗೆ ಸರ್ವಿಸ್ ಕೊರ್ಪಿನ ಬಾರಿ ಮಲ್ಲ ಮುಖ್ಯ ಒಪ್ಪುಂಡು. ಜನಗಳಿಗೆ ರಿಲೇಷನ್ಶಿಪ್ ದಿಯೊಡ್ಡ ನಂಗೆ ಸೇಲ್ 1 ಗಂಟೆ ಅರ್ಧ ಗಂಟೆ ಸೇಲ್ ಹಾಕೊಂಡು ಸರ್ವಿಸ್ ನಮ್ಮ ಜೀವಮಾನ ಮುಟ್ಟಾಗಿ ಸರ್ವಿಸ್ ಕೊರೋಡಪ್ಪ. 20 ವರ್ಷದ ಒಂದು ವೆಹಿಕಲ್ ಲೈಫ್ ಇತ್ತನ ಕೆಲವು 10 ವರ್ಷ 15 ವರ್ಷ ಆ ರಿಲೇಷನ್ಶಿಪ್ ಬಿಲ್ಡ್ ಮಲ್ಪೊಡು ಹಾಕೊಂಡು ಆ ರಿಲೇಷನ್ಶಿಪ್ ಬಿಲ್ಡ್ ಮಲ್ಪೊಡ್ಡ ಮಸ್ತ್ ಜನ ತೊಂದರೆ ಒಪ್ಕೊಂಡು ಜನಕ್ಕೆ ಸಮಾಧಾನ ಆಪುಜಿ ಬಹುಕ್ಲ ನಮ್ಮಡ ಸಮಾಧಾನ ಒಪ್ಪೋಡು ಅವು ಇರಗೆ ಫಸ್ಟ್ ಅಂತ ಅನ್ಪೇನು ಸಕ್ಸಸ್ ನಂಗೆ ರಿಸಲ್ಟ್ಸ್ ಬೋರ್ಡ್ ನಂಗೆ ಅವು ಸಮಾಧಾನ ನಮ್ಮಡ ಮುಖ್ಯ ಒಪ್ಪೋಡು. ಧಾರ್ಮಿಕ ಪರಿಷತ್ನ ಮಾಜಿ ಸದಸ್ಯ ಕೆಟಿ ಸುವರ್ಣ ದೀಪ ಪ್ರಜ್ವಲಿಸಿದರು. ಬಳಿಕ ಮಾತನಾಡಿದ ಅವರು, ತೊಕ್ಕೊಟ್ಟು ಪ್ರದೇಶ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿದ್ದು ಈ ಭಾಗದಲ್ಲಿ ಟಿವಿಎಸ್ ಶೋರೂಮ್ ಉದ್ಘಾಟನೆಗೊಂಡಿರುವುದು ಗ್ರಾಹಕರಿಗೆ ಅನುಕೂಲವಾಗಿದೆ. ಗ್ರಾಹಕರಿಗೆ ಉತ್ತಮ ಸೇವೆ ನೀಡುವ ಮೂಲಕ ಸೋನಾ ಟಿವಿಎಸ್ ಸಂಸ್ಥೆ ಬೆಳಗಿ ಬರಲಿ ಎಂದು ಹಾರೈಸಿದರು. ಬಹುಶಃ ಇತ್ತಿನ ಪೂರ ಕಾಲೇಜ್ ಅವಾರ್ಡ್ ರೆಸಿಡೆನ್ಸಿಯಲ್ ಏರಿಯಾ ಅವಾರ್ಡ್ ಪ್ರತಿ ಒಂಜಿಲ ಇನಿ ಈ ತೊಕ್ಕೊಟ್ಟು ಪರಿಸರ ಬಾರಿ ಡೆವಲಪ್ ಆಗುತ್ತಿನ ಈ ಸಂದರ್ಭಡು ಇನಿ ಈ ಸಂಸ್ಥೆ ಟಿವಿಎಸ್ ಈ ಸಂಸ್ಥೆನ ಬಾರಿ ಎಡ್ಡ ರೀತಿಯ ಮೂಲ ಸ್ಥಾಪನೆ ಮಾಡ್ತದೆ. ಇನಿ ಮನೋಜ್ ಸೆಟ್ರ್ ಪಂಡೇರು ದೇಜಪ್ಪರಿಗೆ ಬಾರಿ ಎಡ್ಡ ವಿಷಯನು ಪಂಡೇರು ಪ್ರತಿ ಒಂಜಿ ಗ್ರಾಹಕಿಲ್ ಬತ್ತನಾಗ ಅಕಡ ನಿಕ್ಲೆ ಸ್ಪಂದನೆ ಕೊರ್ಲೆ ಅಕಲ ಪ್ರಾಬ್ಲಮ್ ದಾದಿತ್ರ ಇನ್ನು ತಾಳ್ಮೆಡಕ್ಕೆ. ಉಳ್ಳಾಲ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಹುಸೇನ್ ಕುಂಜಿಮೋನೋ ವರ್ಕ್ಶಾಪ್ ಉದ್ಘಾಟಿಸಿದರು. ಸಾಯಿರಾಧ ಮೋಟಾರ್ಸ್ನ ಜನರಲ್ ಮ್ಯಾನೇಜರ್ ವೈದ್ಯನಾಥ್ ಆಚಾರ್ಯ, ಉಳ್ಳಾಲ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಬಾಸಿಲ್ ಡಿಸೋಸಾ, ಸದಸ್ಯೆ ಶಶಿಕಲಾ ಶೆಟ್ಟಿ, ಕಟ್ಟಡ ಮಾಲೀಕ ಹರೀಶ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಸಂಸ್ಥೆಯ ಮಾಲಕ ದೇಜಪ್ಪ ಪೂಜಾರಿ ಪೆರಾಚೆ, ಉಮೇಶ್ ಮೂಲ್ಯ ಹಾಜರಿದ್ದರು. ಟಿವಿಎಸ್ ನೂತನ ವಾಹನದ ಬಿಡುಗಡೆ ನಡೆಯಿತು. ಇದೇ ಸಂದರ್ಭ ನೂತನ ಗ್ರಾಹಕರಿಗೆ ಕೀ ಹಸ್ತಾಂತರಿಸಲಾಯಿತು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್ 24/7 ಬಂಟ್ವಾಳ.